ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಯಾದಿ. ಪಾಠಶಾಲಾ 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 ಪಾಠಶಾಲಾ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿಯೇ ಗುರುವು, ತಾಯಿಗೂ ಪಾಠ. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎಂಬುದನ್ನು ತಿಳಿದ ದೇಶ ನಮ್ಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಧನ್ಯವಾದಗಳು ರಮ್ಯಾ ಮತ್ತು ವರ್ಷಿಯವರಿಗೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ. Hello, check. Hello, check. Hello.
ಚೆಕ್ ಹಾಲು 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 ಚೆಕ್ ಹಾಲು ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲ್ಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ಇರುವಂತಹ ಸ್ಥಳ ಧರ್ಮರಾಯ ಎಂಬುದ ಕೇಳುವಲ್ಲಿ ಅವನ ತಮ್ಮನಾದಂತಹ ಅರ್ಜುನನೇ ನಾನು. ಹೊರಟು ಬಂದ ಕಾರ್ಯಕಾರಣ ಲಾಲಿಸಬೇಕು ಲಾಲಿಸಬೇಕು. ಜನಮೇ ಜಯನೇ ಬೇಡುವೆನು ನಿಮ್ಮವರ ನಮ್ಮ ಬದುಕಿನ ಹಿಂದಿನ ಘಟನೆಗಳೆಲ್ಲವನ್ನು ಅವಲೋಕಿಸಿದಾಗ ಸತ್ಯವನ್ನು ವೇದ್ಯವಾಗುವುದು ಹೇಗೆ? ಸಾಕ್ಷಾತ್ ಭಗವಂತನೇ ಈ ಲೋಕದಲ್ಲಿ ಅವತಾರವನ್ನೆತ್ತಿದರೂ ಕೂಡ ಈ ಲೋಕದ ಕರ್ಮ ಎನ್ನುವಂತಹ ನ್ಯಾಯಕ್ಕೆ ಅಥವಾ ಸಿದ್ಧಾಂತಕ್ಕೆ ಆತ ಬದ್ಧನಾಗಿರಲೇಬೇಕಾಗುತ್ತದೆ. ದೈವಾಂಶ ಸಂಭೂತನಾಗಲಿ ಅಥವಾ ಸಂಪೂರ್ಣವಾಗಿ ದೈವಾವತಾರಿಯೇ ಆಗಲಿ, ಆತನನ್ನೇ ಕರ್ಮ ಅನ್ನುವಂತಹದ್ದು ಬಿಡುವುದಿಲ್ಲ ಎಂದಾಗುವಾಗ ನಾವು ಇದರಿಂದ ಹೊರತಾಗುವುದಕ್ಕೆ ಸಾಧ್ಯವಾಗುತ್ತದೆಯೇ? ಭಗವಂತನಾದ ಶ್ರೀಕೃಷ್ಣನ ಅನುಗ್ರಹ ನಮಗಿದ್ದರೂ ಕೂಡ ಈ ಲೋಕದ ರೀತಿ ನೀತಿ ಸಿದ್ಧಾಂತ ಕರ್ಮಗಳಿಗೆಲ್ಲ
ನಾವೂ ಕೂಡ ಅನ್ವಯಿಸಲ್ಪಡುವವರೇ ಮತ್ತು ಅದನ್ನು ಪಾಲಿಸಬೇಕಾದವರೇ. ಹೇಳುವುದಕ್ಕೆ ನಮಗೆ ಹಸ್ತಿನೆಯ ರಾಜ್ಯಭಾರ, ತಂದೆಯ ಪಿತ್ರಾರ್ಜಿತವಾಗಿ ದಕ್ಕಿದಂತಹ ಆ ಅಧಿಕಾರ ಈ ಹೊತ್ತಿಗಾಗುವಾಗ ನಮ್ಮಲ್ಲಿ ನಾವು ಅದನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಒಂದಷ್ಟು ಕಷ್ಟಗಳನ್ನು ಪಟ್ಟವರು ನಾವಿದ್ದೇವೆ. ಹುಟ್ಟುವಾಗ ಸಹೋದರರೇ ಆದರೂ ತಾಯಾದ್ಯ ಮತ್ಸರದ ಕಾರಣದಿಂದಲಾಗಿ ನಮ್ಮ ಸಹೋದರರೇ ಆದಂತಹ ಕೌರವರು ಇದರಾಗಿ ನಿಲ್ಲಬೇಕಾಯಿತು. ಮುಂದುವರಿದು ಮುಂದೊಂದು ದಿವಸ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿಯೇ ಸಂಘರವು ಘಟಿಸುವುದಕ್ಕೆ ನಮ್ಮ ಈ ದಾಯಾದ್ಯ ಮತ್ಸರ ಕಾರಣವಾಗಿ ಬಿಟ್ಟಿತು. ಈ ಹೊತ್ತಿನಲ್ಲಿ ನಮಗಿದಿರಾಗಿ ನಿಂತಹ 11 ಅಕ್ಷೋಹಿಣಿ ಸೈನ್ಯಗಳನ್ನು ಒಳಗೊಂಡ ಕೌರವನ ಪಾಳೆಯಾದೆಷ್ಟು ಬಲಿಷ್ಠವಾಗಿತ್ತು ಬಲ್ಲಿರ ನೀವು. ತ್ಯಾಗಕ್ಕೆ ಹೆಸರುವಾಸಿಯಾದಂತಹ ಭೀಷ್ಮಾಚಾರ್ಯರು, ದಾನಕ್ಕೆ ಪ್ರತೀಕವಾದಂತಹ ಕರ್ಣ, ಜ್ಞಾನದ ಪ್ರತೀಕವಾದಂತಹ ಗುರುಗಳಾದ ದ್ರೋಣಾಚಾರ್ಯರು, ಇವರೆಲ್ಲರೂ ಕೂಡ ಕೌರವನ ಪಾಳೆಯದಲ್ಲಿದ್ದಾಗ ಜಯ ಅವರ ಪಾಲಿಗೆ ಸಿದ್ಧವಾಗಿತ್ತೋ ಎನ್ನುವ ಹಾಗೆ ಎಲ್ಲರೂ ಬೆರಗಾಗಿ ನೋಡಿದರು. ಆದರೆ ಏನು ಮಾಡೋಣ, ಆ ತ್ಯಾಗ, ದಾನ, ಜ್ಞಾನವೆಲ್ಲವೂ ಕೂಡ ಸ್ಥಾನಭ್ರಷ್ಟವಾಗಿ ಅಧರ್ಮದ ಹಾದಿಯಲ್ಲಿದ್ದಂತಹ ಕೌರವನ ಪಾಳೆಯದಲ್ಲಿತ್ತು. ಹಾಗಾದರೆ ನಮ್ಮಲ್ಲಿದ್ದಂತಹ ಪರಾಕ್ರಮ, ಶೌರ್ಯ ಇದೆಲ್ಲವೂ ಕೂಡ ಕೃಷ್ಣನ ಜೊತೆಗಿದ್ದುದರಿಂದ ಧರ್ಮದ ನಡೆಯಲ್ಲಿ ಸಾಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣನಾಗಿ ನಿಂತವ ನಮ್ಮ ಅಗ್ರಜನಾದಂತಹ ಧರ್ಮರಾಯ. ಆತನ ಧರ್ಮದ ಹಾದಿಯೇ ನಮಗಿದುವರೆಗೆ ಸಾಗಿ ಬರುವುದಕ್ಕೆ ಕಾರಣವಾಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ದಾಯಾದಿಗಳಾಗಿ ನಮಗಿದಿರಾದಂತಹ ನಮ್ಮ ಸಹೋದರರೇ ಆ ಕೌರವರನ್ನು ನಾವು ಮರ್ದಿಸಿದವರಿದ್ದೇವೆ. ಇನ್ನೇನು ಶಾಂತಿಯುತವಾದಂತಹ ನೆಮ್ಮದಿಯಾದಂತಹ ಬಾಳ್ವೆಯನ್ನು ಈ ಮಣ್ಣಿನ ಮೇಲೆ ಕಾಣುತ್ತೇವೆ ಅಂತಾದಾಗ ಒದಗಿ ಬಂದಿತಲ್ಲ ನಮಗೆ ಬಂಧು ಹತ್ಯಾ ದೋಷ. ದೋಷ ಕಂಜುತ ಮಾರುಗೆ ಧರೆಯ ಕಪ್ಪವಗೊಂಡುವರ ನೀಲ ಧ್ವಜನ ವೇದವ್ಯಾಸರು ಬಂದೊರೆದಂತಹ ಮಾತು. ನಾವು ವಧಿಸಿದ್ದು ಕೌರವರನ್ನೇ ಆದರೂ ಬಾಂಧವ್ಯದಲ್ಲಿ ನಮಗೆ ಸಹೋದರರು. ಅವರನ್ನು ಹತ್ಯೆಗೈದಂತಹ ಪಾತಕ ನಮ್ಮನ್ನು ಬಾಧಿಸುತ್ತದೆ. ಬಂಧು ಹತ್ಯಾ ದೋಷದ ಪರಿಹಾರಾರ್ಥವಾಗಿ ನಾವು ಅಶ್ವಮೇಧವನ್ನು ಕೈಗೊಳ್ಳಬೇಕು. ಹೀಗಾಗಿ ನಮಗೆ ಹೇಳಿದವರು ವೇದವ್ಯಾಸರು. ಹಾಗಾಗಿ ಅಣ್ಣನಿಂದ ಅಪ್ಪಣೆಯನ್ನು ಪಡೆದವರು ನಾವೆಲ್ಲವರೂ ಒಟ್ಟಾಗಿ ಯಾಗವನ್ನು ಮಾಡುವುದಕ್ಕೆ ಮುಂದಾಗುವುದೇ ಅಂತ ಕೃಷ್ಣನಂಗ ಬೇಡಿಕೊಂಡಾಗ ಆತನ ಅನುಗ್ರಹವೂ ನಮ್ಮ ಪಾಲಿಗೆ ಒದಗಿ ಬಂದಿತು. ಮುಂದಕ್ಕೆ ವೃಷಕೇತು ಮೇಘನಾದನ ಜೊತೆಗೆ ನೀನು ಹೋದದ್ದು ಯವನಾಶ್ವನಲ್ಲಿಗೆ. ಅಲ್ಲಿಂದ ಹೋಗಿ ಶ್ವೇತವರ್ಣದ ಅಶ್ವವನ್ನು ನಮ್ಮಲ್ಲಿಗೆ ತಂದಿದ್ದೀಯ. ಈ ಹೊತ್ತು ಅದನ್ನು ಅಲಂಕರಿಸಿ ನಾವು ಪೂಜಿಸಿ ಬಿಟ್ಟಿದ್ದೇವೆ. ಯಾಗದೀಕ್ಷಿತನಾಗಿ ನಮ್ಮ ಅಗ್ರಜ ಧರ್ಮರಾಯ ಅದೋ ಹಸ್ತಿನೆಯಲ್ಲಿ ಯಾಗದೀಕ್ಷಿತನಾಗಿ ಕುಳಿತಿದ್ದಾನೆ. ಆ ಯಾಗದ ಕುದುರೆಯ ಬೆಂಗಾವಲಾಗಿ ಹೋಗುವಂತಹ ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಹಣೆಗೆ ಲಿಖಿತವನ್ನು ಬರೆದದ್ದಾಗಿದೆ. ಇದು ಹಸ್ತಿನೆಯಿಂದ ಪೂಜಿಸಲ್ಪಟ್ಟಂತಹ ಇದು ಯಾವ ಪುರವನ್ನು ಪ್ರವೇಶಿಸುತ್ತದೆಯೋ
ಅಲ್ಲಿಯ ಸಾಮ್ರಾಟ ಕಪ್ಪ ಕಾಣಿಕೆಯನ್ನು ಸಲ್ಲಿಸತಕ್ಕದ್ದು, ಅಥವಾ ಬಲ್ಪುಳ್ಳವರೇ ಆದರೆ ಕಟ್ಟಿ ಕಾದಾಡಬೇಕು ಎನ್ನುವ ಹಾಗೆ ಹಣೆಲಿಖಿತ. ಹೀಗಾಗಿ ಯಾಗ ದೀಕ್ಷಿತನಾಗಿ ಕುಳಿತಂತಹ ಅಣ್ಣನ ಅನುಗ್ರಹವನ್ನು, ಕೃಷ್ಣನ ಅನುಗ್ರಹವನ್ನು, ವೇದವ್ಯಾಸರ ಆಶೀರ್ವಾದವನ್ನು ಪಡೆದು ಕುದುರೆಯ ಬೆಂಗಾವಲಾಗಿ ಹೊರಟು ಬಂದವರಿದ್ದೇವೆ ನಾವು. ಕುದುರೆ ಸಾಗುತ್ತಾ ಮುಂದೆ ಹೋಗುತ್ತಾ ಇದೆ. ಮುಂದೆ ಒಂದೊಂದು ಪುರವನ್ನು ಪ್ರವೇಶಿಸಿದಾಗ ನೀವೇನು ಮಾಡುವಿರಿ? ನಿಮ್ಮ ಮಾತುಗಳಿಂದ ಅದೋ ಅಲ್ಲಿ ನೆರೆದಿರುವಂತಹ ನಮ್ಮ ಪದಾದಿಗಳಲ್ಲೂ ಕೂಡ ಒಂದಷ್ಟು ಆವೇಶ ರೋಷ ಉಕ್ಕಿ ಬರುತ್ತಾ ಇದೆ. ಅದು ದ್ವೇಷವಲ್ಲ, ಮುಂದೆರಗಬಹುದಾದಂತಹ ಯುದ್ಧದಲ್ಲಿ ಹೋರಾಡುವಂತಹ ಹುಮ್ಮಸ್ಸು. ನಿಮ್ಮ ರೋಷಭರಿತವಾದಂತಹ ಮಾತುಗಳಿಂದ ನಾನು ಮಾತ್ರವಲ್ಲ, ನಮ್ಮವರೆಲ್ಲರೂ ಸಂತುಷ್ಟಭರಿತರಾಗಿದ್ದಾರೆ. ಆದರೆ ನಾವು ಹೊರಡಬೇಕಾದಂತಹ ಬಗೆ ಹೇಗೆ ಅಂತ ಬೇಕಲ್ವೇ? ಮೂರು ಲೋಕದ ಕಂಡ ನರತೆಂದು ಮುಖವಾಗಿ ಸಾರಿ ನೀಲಧ್ವಜನ ಪುರಗೆ ನಮ್ಮವರೇ ಭಯದ ಬೆಂಗಾವಲಾಗಿ ನಾವು ಹೊರಟು ನಿಂತವರು. ಹೇಗೆ ಹೊರಡಬೇಕು ನಮ್ಮ ಸೇನೆ? ಸಾಮಾನ್ಯವಾದಂತಹ ಸೇನೆ ನಮ್ಮದು. ಕುರುಕ್ಷೇತ್ರದಲ್ಲಿ 11 ಅಕ್ಷೋಹಿಣಿ ಸೈನ್ಯದ ಮುಂದೆ 7 ಅಕ್ಷೋಹಿಣಿ ಸೈನ್ಯವನ್ನು ಇರಿಸಿಕೊಂಡು ಜಯವನ್ನು ಸಂಪಾದಿಸಿಕೊಂಡವರು. ಅಂತಹ ಶೌರ್ಯ ಲಕ್ಷ್ಮಿಯನ್ನೇ ನಮ್ಮ ಭುಜವೇರಿ ನರ್ತಿಸುವ ಹಾಗೆ ಮಾಡಬೇಕಿದ್ರೆ ನಮ್ಮ ಪರಾಕ್ರಮ ಲೋಕಮುಖದಲ್ಲಿ ಹೇಗೆ ನೆಗಲ್ಟೆಯನ್ನು ಪಡೆದಿರಬೇಕು. ಹೀಗಿರುವಾಗ ಈ ಹೊತ್ತು ಹಯದ ಬೆಂಗಾವಲಾಗಿ ಹೊರಟಂತಹ ನಮ್ಮ ಸೇನೆಯೂ ಕೂಡ 4 ದಿಕ್ಕುಗಳಲ್ಲಿಯೂ ಕೂಡ ಧ್ವನಿಯನ್ನು ನಿನಾದವನ್ನು ಮಾಡುತ್ತಾ ಹೊರಡಬೇಕಾಗುತ್ತದೆ. ಕಮಟನ ಎದೆಯೇ ಬಿರಿಯುವ ಹಾಗೆ ನಮ್ಮ ಸೈನ್ಯ ಮುಂದುವರಿಯಬೇಕು. ಇದರಾಗುವಂತಹ ಶತ್ರುಪಾಳಯದವರು
ಒಂದೊಮ್ಮೆಗೆ ಕುದುರೆಯನ್ನು ಕಟ್ಟಿ ಮುನ್ನಡೆಯುತ್ತೇವೆ ಅಂತ ಬಂದರೂ ಕೂಡ ಸೈನ್ಯವನ್ನೇ ಕಂಡಾಗಲೇ ಭಯಭೀತರಾಗುವ ಹಾಗಾಗಬೇಕು. ನೋಡಿದಿರ, ರಥ, ಆನೆ, ಕುದುರೆ, ಪದಾತಿಗಳೆಲ್ಲರೂ ಕೂಡ ಸಾಲು ಸಾಲಾಗಿ ಸಹಸ್ರ ಲಕ್ಷಾಪಲಕ್ಷ ಸಂಖ್ಯೆಯಲ್ಲಿ ನಮ್ಮ ಮುಂದೆ ನೆರೆದವರಿದ್ದಾರೆ. ಇವರೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅದೋ ಮುಂದೆ ಮುಂದೆ ಸಾಗುತ್ತಿರುವಂತಹ ಹಯ, ಆ ಶ್ವೇತವರ್ಣದ ಹಯವನ್ನು ಅನುಸರಿಸುತ್ತಾ ಸಾಗೋಣ ಮುಂದಕ್ಕೆ. ಪಾಂಡವರಲ್ಲಿ ಪರಾಕ್ರಮಿಯಾಗಿರುವಂತಹ ಅರ್ಜುನನ ಜೊತೆಗೆ ಹೋರಾಡುವುದಕ್ಕಾಗಿ ನಾನು ಬದ್ಧನಾಗಿದ್ದೇನೆ. ಉದ್ದೇಶ ಏನು? ಆ ಪಾಂಡವರ ಅಶ್ವ ಇಲ್ಲಿಗೆ ಬಂದಿದೆಯಲ್ಲ, ಚಂಪಕಾಪುರದ ಅರಸನಾಗಿರುವಂತಹ ನನ್ನಪ್ಪ ಹಂಸಧ್ವಜ ಮಹಾಪ್ರಭು ಎಲ್ಲರಿಗೂ ಶ್ರೀಕೃಷ್ಣ ದರ್ಶನವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಅಶ್ವವನ್ನು ಬಂಧಿಸಿದ್ದಾರೆ. ಮಾತ್ರವಲ್ಲ, ಎಲ್ಲರೂ ರಣಕ್ಕೆ ಉದ್ಯುಕ್ತರಾಗಬೇಕು ಎಂದು ಆಜ್ಞೆಯನ್ನು ಕೊಟ್ಟು ಕಿರಿಯವನಾಗಿರುವಂತಹ ಸುಧನ್ವ ನನಗೆ ಸೇನಾಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯುದ್ಧಕ್ಕೆ ಬದ್ಧನಾಗಿದ್ದೇನೆ. ಅಪ್ಪಿ ಸುಗರ್ಭಾದೇವಿಯನ್ನು ಕಂಡೆ, ಮಗನೇ, ಕೃಷ್ಣ ಮತ್ತು ಅರ್ಜುನನು ಎಲ್ಲಿಯಾದರೂ ಯುದ್ಧಕ್ಕೆ ಬಂದರೂ ಕೂಡ ನೀನು ರಣಕ್ಕೆ ಹಿಮ್ಮೆಟ್ಟದಿರು ಎಂದು ಹೇಳಿದರು. ನನ್ನ ಗರ್ಭ ಅದು ಸುಗರ್ಭ ಅಂತ ಅನಿಸಲಿ. ಅಮ್ಮನ ಆಶೀರ್ವಾದವನ್ನು ಪಡೆದು ಮುಂದುವರಿದೆ. ತಂಗಿ ಕೂಗಲೇ ಹೇಳಿದ್ಲು, ಯಾವುದೇ ಕಾರಣಕ್ಕೆ ಯುದ್ಧಕ್ಕೆ ಹಿಂಜರಿದೆ ಎಂದಾದರೆ ನನ್ನ ಗಂಡನ ಮನೆಯಲ್ಲಿ ಭಾವ ಮೈದುನಾದಿಗಳು ನನಗೆ ಅಪಮಾನವನ್ನು ಮಾಡಿಯಾರು. ಹಾಗಾಗಿ ಯಾವುದೇ ಕಾರಣಕ್ಕೆ ರಣದಿಂದ ಹಿಂದಕ್ಕೆ ಬರಬೇಡ. ಅವರೆಲ್ಲರ ಹೊರಕೆಯನ್ನು ಕೊಂಡು ಪಡಕೊಂಡು ಹೊರಟವನು ನಾನು. ನನ್ನವಳಿದ್ದಾಳೆ ಸತಿ ಪ್ರಭಾವತಿ. ಅವಳಿಗೆ ವಿಚಾರವನ್ನು ಹೇಳದೆ ಹೋದೆನು ಎಂದಾದರೆ ನೊಂದುಕೊಳ್ಳುವುದಕ್ಕಿಲ್ವೇ? ಹಾಗಾಗಿ ವಿಚಾರವನ್ನು ಹೇಳುವುದಕ್ಕಾಗಿ ಅಂತಃಪುರದ ಕಡೆಗೆ ಧಾವಿಸುತ್ತೇನೆ. ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲ್ಲಿ ಸೊಬಗಿನಲ್ಲಿ Super
ನಿರಿಯುಡುಗೆಗಳ ಶೋಭಿತದ ಚಿಲ್ಮಿನ ಅರ್ಧ ಚಂದ್ರಾಕೃತಿಯ ಫಣೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಿಲ್ಮಿನ ಅರ್ಧ ಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಧೂಲತೆಯ ಮಾನಿನಿ ಅತಿ ಗರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಧೂಲತೆಯ ಮಾನಿನಿ ಅತಿ ಗರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಇದಿರಾಗುತ್ತ ಬಂದಳು ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಿಲ್ಮಿನ ಅರ್ಧ ಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕವು ಲತೆಯ ಮಾನಿನಿ ಪತಿಗೆ ಅತಿ ಗರುಷದಲ್ಲಿ ಇದಿರಾಗುತ್ತಲಿ ಬಂದಳು ಸತಿ ಶಿರೋಮಣಿ ಸತಿ ಶಿರೋಮಣಿ ಪ್ರಭಾವತಿ ಹೆಣ್ಣಿನ ಮನಸ್ಸಿನಲ್ಲಿ ಕನಸಿರಬೇಕಂತೆ ಅಥವಾ ಮನೆಯಲ್ಲಿ ಕನ್ನಡಿ ಇರಬೇಕಂತೆ. ಆ ಕಾಲಕ್ಕೆ ಹೆಣ್ಣು ಯಾವತ್ತೂ ಒಂಟಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೂರಾರು ಕನಸುಗಳನ್ನು ಹೊತ್ತುಕೊಂಡು ನಮ್ಮದಾದಂತಹ ಚಂಪಕಾವತಿಗೆ ಹಿರಿಯ ಸೊಸೆಯಾಗಿ ಪಾದವನ್ನಿಟ್ಟವಳು ನಾನು. ಹೌದು ಸ್ವಾಮಿ, ಹೆಣ್ಣಿನ ಜೀವನ ಸಾರ್ಥಕವಾಗುವುದು ಯಾವಾಗ? ಯೋಗ್ಯ ಪುರುಷನ ಕೈ ಹಿಡಿಯುವುದರ ಮೂಲಕವಾಗಿ,
ಆಕೆಯ ಜೀವನ ಮತ್ತು ಸಾರ್ಥಕ್ಯವನ್ನು ಹೊಂದುತ್ತದೆ. ಹೇಳಿಕೊಳ್ಳುವುದಕ್ಕೆ ಸುಧನ್ವ ಭೂಪತಿಯ ಮಡದಿ ನಾನು. ಎಲ್ಲರೂ ನನ್ನನ್ನು ಸತಿಶಿರೋಮಣಿ ಪ್ರಭಾವತಿ ಎನ್ನುವ ಹಾಗೆ ಕರೆಯುತ್ತಾರೆ. ಕಾರಣವಿದೆ. ರೂಪದಲ್ಲಿ ರತಿಯನ್ನು ಸೋಲಿಸುವಂತಹ ರೂಪವಿದ್ದರೂ ಕೂಡ ನನಗೆ ಮದವಿಲ್ಲ, ಐಶ್ವರ್ಯವಿದ್ದರೂ ಕೂಡ ಅಹಂಕಾರವಿಲ್ಲ. ಆ ಕಾರಣದಿಂದಾಗಿ ಎಲ್ಲರೂ ಸತಿ ಶಿರೋಮಣಿ ಪ್ರಭಾವತಿ ಎನ್ನುವ ಹಾಗೆ ಹಾಡಿ ಹೊಗಳುವವರಿದ್ದಾರೆ. ವಿದ್ಯೆ, ಬುದ್ಧಿ, ನಡೆ, ನಡತೆ ಇವೆಲ್ಲವನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟ ಬಳಿಕ ಅವರ ಕರ್ತವ್ಯ ಮುಗಿದರೂ ಕೂಡ ಮದುವೆಯಾಗಿ ಗಂಡನ ಮನೆಯನ್ನು ಪ್ರವೇಶಿಸಿದ ಬಳಿಕ ತಾ ಹುಟ್ಟಿದ ಮನೆಯನ್ನು ಜೊತೆಗೆ ತಾ ಮೆಟ್ಟಿದ ಮನೆಯನ್ನು ಚಂದದಿಂದ ನೋಡಿಕೊಳ್ಳಬೇಕಾದದ್ದು ಹೆಣ್ಣಿನ ಕರ್ತವ್ಯ. ಅದನ್ನು ಚಾಚೋ ತಪ್ಪದೆ ಪಾಲಿಸಿಕೊಂಡೇ ಬಂದವಳು ನಾನು. ಆದರೆ ನಾನು ಆಲೋಚಿಸುತ್ತಿರುವುದು ಅದನ್ನಲ್ಲ. ಋತುಸ್ನಾತೆಯಾದಂತಹ ನಾನಿಂದು ಮಂಗಳ ಸ್ನಾನವನ್ನು ಪೂರೈಸಿಕೊಂಡು ಬಂದವಳಿದ್ದೇನೆ. ನನ್ನ ಗಂಡ ಯಾವಾಗ ಬರುತ್ತಾರೆ ಎನ್ನುವ ಹಾಗೆ ಕಾದು ಕುಳಿತವಳಿದ್ದೇನೆ. ಬಂಗಾರದ ಹರಿವಾಣದಲ್ಲಿ ಸುಮಗಂಧ ಅಕ್ಷತೆಗಳನ್ನು ಇರಿಸಿದ್ದೇನೆ. ನಡುವಲ್ಲಿ ಸಂಪಗೆಯ ಮುಗ್ಗು ಧಾರಣವಿದೆ. ಸಂಪಗೆಯ ಮುಗ್ಗು ಅರಳುವ ಮನಸ್ಸುಗಳ ಪ್ರತೀಕವಂತೆ. ಇದನ್ನು ಕಂಡಂತಹ ಎನ್ನವಲ್ಲಭ ನನ್ನ ಮನಸ್ಸಿನ ಇಂಗಿತ ಏನೆನ್ನುವುದನ್ನು ಅರ್ಥವಿಸಿಕೊಂಡು ಅದಕ್ಕೆ ಪೂರಕವಾಗಿ ವ್ಯವಹರಿಸಬೇಕೆನ್ನುವುದೇ ಮೂಲ ಉದ್ದೇಶ. ನನ್ನವರು ಬರುವಂತಹ ರಥದ ಗಾಳಿಯ ಸದ್ದು ಕೇಳಿಸುತ್ತಾ ಇದೆ. ಹಾಗಾಗಿ ಅವರನ್ನೇ ಇದಿರಾಗುತ್ತಾ ಮುಂದುವರಿಯುತ್ತೇನೆ. ಒಂದು ಆಶೀರ್ವಾದ ಮಾಡುವ ಕ್ರಮವಿಲ್ವ ಸರ್? ಹೆಂಡತಿ ಗಂಡನಿಗೊಂದು ಹೊಂದಿಸಿಕೊಳ್ಳುವಾಗ ಹಾಗಾದ್ರೆ ಸಂತೋಷ. ಹೀಗೆ ಬನ್ನಿ, ಹೀಗೆ ಬನ್ನಿ, ಕುಳಿತು. ಇಲ್ಲ, ನಾನು ಹೇಳ್ತಾ ಇರೋದು ಅವಲ್ಲಿಗೆ ಪಯಣ ಪಯ್ಯ ಪ್ರಾಣಕಾಂತ ಎಲ್ಲ ಪ್ರಾಣಕಾಂತ ಚಂದನವನು ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಅವನಿಗೆ ಪಯಣವಯ್ಯ ಪ್ರಾಣಕಾಂತ ಎನ್ನ ಪ್ರಾಣಕಾಂತ ಪರಮಾಶ್ಚರ್ಯವೇ. ಯಾವತ್ತೂ ನನ್ನದಾದಂತಹ ಅಂತಃಪುರವನ್ನು ಬರುವಾಗ ಈ ರೀತಿಯಾಗಿ ನೀವು ಬಂದುದ್ದೇ ಇಲ್ಲ. ಅವಕಾಶವೇ ಬಂದಿಲ್ಲ ತಾನೆ. ಅದಕ್ಕೆ ನನಗೆ ಆಶ್ಚರ್ಯವಾದದ್ದು ಪ್ರಭು, ಏನು ನಿಮ್ಮ ಮುಖವನ್ನು ಗಮನಿಸಿದಾಗ ನಾ ಮೈಮರತ್ತಿದ್ದೇನೋ ಹೌದು, ಹಾಗೆಂದುಕೊಂಡು ಸರಿಯಾಗಿ ಗಮನಿಸಿದಾಗ ನೋಡಂತೆ ಓ ದೇವ್ರೇ, ಹೆಂಡತಿಯ ಮನೆಗೆ
ಹೆಂಡತಿ ಅಂತಃಪುರಕ್ಕೆ ಗಂಡನಾದವ ಬರುವಾಗ ಹಾ ಹೀಗೆಲ್ಲ ಬರುವ ಕ್ರಮ ಉಂಟಾ? ನಿನ್ನೊಡನೆ ಯುದ್ಧಕ್ಕೆ ಬಂದದ್ದು ಭಾವ. ನನಗೆ ಅದೇ ರೀತಿಯಾಗಿ ಆ ಸಂಶಯ ಮೂಡಿತ್ತು. ಎದೆಗೆ ಅವಚಿಕೊಂಡಿದೆ ಸೀಸದ ಕವಚ, ಹೌದು. ಬೆನ್ನಲ್ಲಿ ಬಾಣ ತುಂಬಿದಂತಹ ಬತ್ತಳಿಕೆ, ಹಾ. ಶಿರದಲ್ಲಿ ಶಿರಸ್ತ್ರಾಣ. ಪ್ರಭು, ಏನು ಧನುರ್ಬಾಣಗಳನ್ನು ಧರಿಸಿಕೊಂಡು ಬಂದವರಿದ್ದೀರಾ? ಹಾ ಯಾವಾಗಲೂ ಏರಿ ಬರುವಂತಹ ರಥವನ್ನು ಕುದುರೆಯನ್ನು ಏರಿಕೊಂಡು ಬಂದದ್ದಲ್ಲ, ಹಾ ಚಂದನವನ್ನೇ ಎಡರಿಕೊಂಡು ಬಂದವರಿದ್ದೀರಾ? ಸಕಲ ಸಿದ್ಧತೆಯ ದಿವ್ಯ ರಥವನ್ನು ಏರಿದವನಿದ್ದೇನೆ ಅಲ್ವಾ? ಹಾ ಇದು ಹಾ ಹೊರಟದ್ದೆಲ್ಲಿಗೆ? ಏನಿದು? ಯಾವುದೋ ಒಂದು ಶುಭ ಕಾರ್ಯವನ್ನು ಪೂರೈಸುವುದಕ್ಕಾಗಿ ಹೊರಟಂತಹ ಸಂದರ್ಭದಲ್ಲಿ ಬೆಕ್ಕೊಂದು ಅಡ್ಡ ಬಂದ ಹಾಗೆ ಮಾತನಾಡ್ತಾ ಇರುವೆ. ಈಗ ನಾನು ಕೇಳಿದ್ದು ಬೇಕು ಅಡ್ಡ ಬಂದ ಹಾಗಾಯ್ತು. ಎಲ್ಲಿಗೆ ಎಂದು ಕೇಳಬಹುದೇ ನೀನು? ಕೇಳಬಾರದೆ ಅಪಶಕುನ ಆಗುದಿಲ್ವೇ? ಸ್ವಾಮಿ, ಏನು? ನಾನು ನಿಮ್ಮ ಮನದ ಬೇಕೂ ಹೌದು, ಹಾ ಮನೆಗೆ ಬೆಕ್ಕೂ ಹೌದು. ಓಹೋ, ಮನೆ ಬೆಕ್ಕಿಗೆ ಏನು ಗೊತ್ತಿರುತ್ತದೆ ಯಜಮಾನನಿಗೆ ಎಲ್ಲಿಗೂ ಹೋಗ್ಲಿಕ್ಕೆ ಉಂಟು ಅಂತ? ಅಲ್ವಾ? ಮನೆ ಬೆಕ್ಕು ಅಡ್ಡ ಬಂದರೆ ಅದು ಅಪಶಕುನವ ಅಲ್ವಾ? ಹಾ. ಹಾಗಾಗಿ ಕೇಳುತ್ತಾ ಇದ್ದೀನಿ, ಗಮನವೆತ್ತ ಹಾ. ಹೇಳಬಹುದೇ? ಪ್ರಭಾವತಿ ನಳಿನಾಕ್ಷಿ ನೀನು. ನಳಿನಾಕ್ಷಿ ನೋಡನೆ ಬೇಗ ನರ ನೋಡನೆ ಕಳವಳಿಸಬೇಡ ಮನದಿ, ಕಳವಳಿಸಬೇಡ ಮನದಿ, ಕುಂತಿಸುತ್ತ ಕಳುತ್ತುವವನಲ್ಲ ರಣದಿ, ಕುಂತಿಸುತ್ತ ಕಳುತ್ತುವವನಲ್ಲ ರಣದಿ. ನಳಿನಾಕ್ಷಿ ಕೇಳೆ ಪ್ರಭು, ನಾನು ಧರಿಸಿರುವಂತ ಹಾ ಆಯುಧಾದಿ ರಕ್ಷಾ ಕವಚಗಳಿಂದಲೇ ನೀನು ಊಹಿಸಿದ್ದೀಯ ಹಾ ಯುದ್ಧ ಕ್ಷೇತ್ರಕ್ಕೆ ಹೊರಟವನಿದ್ದೇನೆ ಎಂದು. ಹಾ ಆದ್ರೆ ಎಲ್ಲಿಗೆ ಹೊರಟದ್ದು? ಹೌದು. ಯಾರ ಜೊತೆಗೆ ಯುದ್ಧ ಮಾಡಿರುವುದು? ಹಾ ಆ ವಿಚಾರವನ್ನು ನೀನು ಈವಾಗಲೂ ಕೇಳಿಲ್ಲ ಎನ್ನುವುದಾಯಿತು. ತಿಳಿದಿಲ್ಲ. ನಮ್ಮ ಚಂಪಕಾಪುರಕ್ಕೆ ಇಂದು ಸಂಭ್ರಮವೇ ಸಂಭ್ರಮ. ಹಾ ಯಾವ ಸಂಭ್ರಮ? ಯಾವುದು? ಯುದ್ಧದ ಸಂಭ್ರಮ. ಹಾ ಯಾಕೆ ಯುದ್ಧವೊಂದು ಸಂಭ್ರಮಿಸುತ್ತಾ ಇದೆ? ಯಾಕೆ? ನಿಜವಾಗಿ ಯುದ್ಧ ಆಗಬಾರದು. ಹೌದು. ಯುದ್ಧವನ್ನು ಯಾರು ಇಚ್ಛಿಸುವುದಿಲ್ಲ. ಅಪೇಕ್ಷಿಸುವುದೇ. ಆದರೆ ನಮ್ಮ ಪ್ರತಿಯೊಬ್ಬರಿಗೂ ಯುದ್ಧ ಸಂಭ್ರಮವೇ ಯಾಕೆ? ಯಾಕೆ? ಶ್ರೀಕೃಷ್ಣ ಪರಮಾತ್ಮನನ್ನು ಇಲ್ಲಿಗೆ ಬರಿಸುವುದಕ್ಕೆ ಅವಕಾಶ ಒದಗಿ ಬಂದಿದೆ. ಹಾಗಾಗಿಯೇ ಯುದ್ಧ ಸಂಭ್ರಮ. ಹಾ ಯಾರೊಡನೆ ಯುದ್ಧ? ಯಾರೊಡನೆ? ನಳಿನಾಕ್ಷಿ ನೀನು. ಆ ಸೂರ್ಯನು ಮೇಲೇರಿ ಬಂದಾಗ ಆ ನಳಿನವೊಂದು ಅರಳುತ್ತದೆ ಆ ಕಮಲ. ನಿಜ. ಆ ಕಮಲದ ದಳದಂತಿರುವ ನೀನೇ ನಳಿನಾಕ್ಷಿ. ಪ್ರಭಾವತಿ, ನರನೊಡನೆ ಕಲಹತೆಯುವುದಕ್ಕಾಗಿ ನಾನು ಹೊರಟವನಿದ್ದೆ. ನರ ಆ ಕುಂತಿಯ ಮಗನಾಗಿರುವಂತ ಅರ್ಜುನ, ಅವನ ಜೊತೆಗೆ ಹೋರಾಟ ಮಾಡುವ ಅವನನ್ನು ಎದುರಿಸುವ ಉದ್ದೇಶ ನನ್ನ. ಪ್ರಭಾವತಿ, ಪ್ರಭು, ಏನು ಜ್ಞಾನವದನಿಯಾದೆ ನೀನು ನನ್ನವಳಾಗಿ ನನ್ನ ರಾಣಿಯಾಗಿ ಯುದ್ಧದ ವಿಚಾರವೊಂದನ್ನು ಹೇಳುವಾಗ ಹೀಗೆ ಕಳವಳಿಸ್ತಾ ಇರ್ದೆಯಲ್ಲ. ಕಳವಳಿಸಬೇಡ, ಕಳವಳಿಸಬೇಡ, ಕುಂತಿಸುತನಿಗಳುಕುವವನಲ್ಲ ರಣಜಿ. ಪ್ರಭಾವತಿ, ಯುದ್ಧವನ್ನು ಯಶಸ್ವಿಯಾಗಿ ಮುನ್ನಡೆಸುವುದಕ್ಕಾಗಿ ನಮ್ಮಪ್ಪನಿಗೆ 4 ಪುತ್ರರಿದ್ದರು. ಸುರತ, ಸುಮ ಮೊದಲಾದವರು ಇದ್ದರು. ಕಿರಿಯವನಾಗಿರುವಂತಹ ಸುಧನ್ವನಾಗಿರುವಂತಹ ನನಗೆ ಅವಕಾಶವನ್ನಿದ್ದಾರೆ ಎನ್ನುವಾಗ ನನ್ನ ಪ್ರತಿಭೆಯನ್ನು ನೀನು ಗಮನಿಸು, ನನ್ನ ಪರಾಕ್ರಮದ ಯೋಗ್ಯತೆಯನ್ನು ಗಮನಿಸು. ಇದು ನನ್ನ ಪಾಲಿಗೆ ಭಾಗ್ಯ. ಹಾಗಾಗಿ ಯುದ್ಧಕ್ಕೆ ಕಾಂತ ಸೊಲ್ಲ ಕಾಂತ
ಮನಸ್ಸನ್ನು ಆಕರ್ಷಿಸಿದ ಕಾರಣ ನಿಮ್ಮನ್ನು ಕಾಂತ ಎನ್ನುವ ಹಾಗೆ ಕರೆಯುವುದಲ್ಲ. ನನ್ನನ್ನು ಆಕರ್ಷಿಸಿದವರು ನೀವು, ನನ್ನ ಜೀವನ ಇಂತೆಯೇ ಸಾಗಬೇಕು ಎನ್ನುವ ಹಾಗೆ ನಿರ್ದೇಶಿಸಿದವರು ನೀವು. ಸರಿ ಪ್ರಭು, ಏನು ನಡೆಯುತ್ತಿರುವಂತಹ ಯುದ್ಧದಲ್ಲಿ ಪರಾಕ್ರಮವೇ ಪಣ, ಅದು ಅಹುದಾಗಿದ್ದಲ್ಲಿ ನಾ ಚಿಂತಿಸುತ್ತಿದ್ದಿಲ್ಲ, ಮತ್ತೆ ಸಂತೋಷದಿಂದಲೇ ನಿಮ್ಮನ್ನು ಕಳುಹಿಸಿಕೊಡುತ್ತಿದ್ದೆ. ಹಾಗಿದ್ದರೆ ಈ ಕಳವಳ ಯಾಕೆ? ಕಾರಣವಿದೆ ಪ್ರಭು. ಏನು? ಹೋರಾಟ ಮಾಡುವುದಕ್ಕೆ ಹೊರಟು ನಿಂತದ್ದು ಪಾರ್ಥನೊಡನೆ. ಸರಿ, ಪಾರ್ಥನೊಡನೆ ಹೋರಾಟ ಮಾಡುವಂತಹ ಕಾಲಕ್ಕೆ ಹ ಆತ ಸೋಲುತ್ತಾನೆ ಎನ್ನುವುದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಯಾಕೆ? ಯಾಕೆ? ನಿಮ್ಮ ಯೋಗ್ಯತೆ ಏನು, ನಿಮ್ಮ ಪರಾಕ್ರಮ ಏನೆನ್ನುವುದನ್ನು ಚೆನ್ನಾಗಿಯೇ ಅರ್ಥವಿಸಿಕೊಂಡವಳು ನಾನು. ಆ ಪಾರ್ಥನೇನು, ಅಂತಹ 100 ಮಂದಿ ಪಾರ್ಥರು ಬಂದರು, ಅವರನ್ನು ದೆಸೆಗೆಡಿಸುವಂತಹ ಸಾಮರ್ಥ್ಯ ನಿಮಗುಂಟು. ಅಂತಹ ಪ್ರತಿಭಾ ಕೌಶಲ್ಯವಿದೆ. ಆದರೆ ಏನು? ಪಾರ್ಥ ಸೋತನು ಎಂದಾದರೆ ಅಲ್ಲಿಗೆ ಕಂತುಪಿತ ಬಂದೇ ಬರುತ್ತಾನೆ. ಮನ್ಮಥನಪ್ಪ ಶ್ರೀಕೃಷ್ಣ ಕೇವಲ ಮನುಮತನಿಗೆ ಅಪ್ಪ ಎನ್ನುವ ಕಾರಣಕ್ಕೆ ಬೇಕಾಗಿ ಮಾತ್ರ ಆತ ಕಂತುಪಿತನಲ್ಲ, ಮತ್ತೆ ಪಾಂಡವರ ಮನಸ್ಸಿನಲ್ಲಿ ಹುಟ್ಟುವಂತಹ ಆಸೆ ಆಕಾಂಕ್ಷೆಗಳಿಗೂ ಆತ ಪಿತ. ಈ ಹಿಂದಕ್ಕಾದರೂ ಕುಂತಿದೇವಿಯು ಪಾಂಡವರನ್ನು ಶ್ರೀಕೃಷ್ಣನ ಪಾದಮೂಲದಲ್ಲಿ ನಮಸ್ಕರಿಸುವಂತಹ ಕಾಲದಲ್ಲಾದರೂ ಶ್ರೀಕೃಷ್ಣ ತನ್ನ 2 ಕರಗಳಿಂದ ಪಾಂಡವರ 10 ಕರಗಳನ್ನು ಹಿಡಿದು ಮೇಲೆತ್ತಿ ಮಮ ಪ್ರಾಣ ಹಿ ಪಾಂಡವಾಹ ಎನ್ನುವಂತಹ ಮಾತನ್ನಾಡಿದನಂತೆ. ನನ್ನ ಪಂಚ ಪ್ರಾಣಗಳಂತೆ ಪಾಂಡವರನ್ನು ರಕ್ಷಿಸ್ತೇನೆ ಅಲ್ಲವೇ? ಅದರಲ್ಲೂ ಪಾರ್ಥ ಹಾಗೂ ಕೃಷ್ಣರು ಹೇಗಿದ್ದಾರೆ ಎನ್ನುವುದನ್ನು ಲೋಕವೇ ತಿಳಿದ ಮಾತು. ದೇವನೂ ಹೌದು, ಭಾವನೂ ಹೌದು. ಹೀಗಿರುವಾಗ ಪಾರ್ಥನಿಗೆ ಸೋಲಾಯಿತು ಎನ್ನುವುದನ್ನು ತಿಳಿದಾಗ ಶ್ರೀಕೃಷ್ಣ ಬಂದೇ ಬರುತ್ತಾನೆ. ಬಂದಂತಹ ಕಾಲದಲ್ಲಿ ಏನಾಯ್ತು? ನಮಗೆ ಬೇಕಾದುದು ಅದೇ ತಾನೆ ಪ್ರಭು. ಆ ನರ ನಾರಾಯಣರೊಡನೆ ನೀವು ಎಂತೂ ಸೆಣಸುವಿರಿ ಪ್ರಭು. ಪಾರ್ಥನನ್ನು ರಕ್ಷಿಸುವುದಕ್ಕಾಗಿ ಕೃಷ್ಣನು ಬರುತ್ತಾನೆ. ಬಂದೇ ಬರುತ್ತಾನೆ. ಬರಲಿ, ಕೃಷ್ಣ ಬರಲೇಬೇಕು. ಸೆಣಸುವುದೆಂತು ಪ್ರಭು? ಇವರೆಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ? ಒಮ್ಮೆ ಕೃಷ್ಣ ದರ್ಶನವನ್ನು ಮಾಡಿ ಮತ್ತೆ ಮನೆಗೆ ಹೋಗೋಣ ಅಂತ. ಹಾಗಾಗಿಯೇ ಕೃಷ್ಣನು ಇಲ್ಲಿಗೆ ಬರಲೇಬೇಕು. ಆದರೆ ನಿನಗಿರುವಂತಹ ಕಳವಳ ಏನು? ಕೃಷ್ಣನು ಬಂದರೆ ಪಾಂಡವರನ್ನು ರಕ್ಷಿಸ್ತಾನೆ, ನಿಜ. ಪಾರ್ಥನನ್ನು ಬಿಡಲಾರ. ಹಾಗಿರುವಾಗ ನೀವು ಯುದ್ಧವನ್ನು ಜಯಿಸ್ತೀರಿ ಹೇಗೆ? ನಿನ್ನ ಚಿಂತೆ ಇದ್ದದೆ ಅಲ್ಲವೇ? ಪಾರ್ಥನು ಆತನ ಚರಿತ್ರೆಯನ್ನು ಅಧ್ಯಯನ ಮಾಡಿದರೆ ಅದೆಷ್ಟೋ ಬಾರಿ ಸೋತವನಿದ್ದಾನೆ, ಸಾಯ್ಲಿಕ್ಕೆ ಹೋದವನಿದ್ದಾನೆ ಅಲ್ವಾ? ಕೃಷ್ಣ ರಕ್ಷಿಸಿದ್ದಾನೆ, ನಿಜ. ಹಾಗಾಗಿ ಈ ಸಂದರ್ಭದಲ್ಲೂ ಕೃಷ್ಣ ಬಂದೇ ಬರುತ್ತಾನೆ. ಬರಲಿ, ಸೆಣಸಿ ಕೃಷ್ಣಾರ್ಜುನರನ್ನು ರಣದ ಹಿಮ್ಮೆಟ್ಟಿಸುತ್ತೆ.